ಫಲತೆ ಒಂದಂಗ ನಿಧಿ ತಂಡಕ್ಕೆ ಎರಡು ತಂಡಗಳ ಪ್ರಬಲ ಪೈಪೋಟಿ ಜಿದ್ದಾಜಿದ್ದಿನ ಸ್ಪರ್ಧೆ ಪ್ರೇಕ್ಷಕರಿಗೆ ಮನರಂಜನೆ Welcome back ನಾವೇನು ಈ ವರ್ಷದ ಫಸ್ಟ್ ಕೆಸರ್ದ ಗುದ್ದದ ಹಂಚಿವೇದ ನಮ್ಮ ಉಂಪನೆ ಮಾರ್ನಾಡಿ ಬೆಂಗಳೂರು ಸ್ವಲ್ಪ ಎಲ್ಲ ಆಚೆನೆಲ್ಲ ಒಂದು ಕಸವನ್ನ ಕುಲ್ಪರಲ್ಲೇರು ಸ್ವಲ್ಪ ಗೇಮ್ಸ್ ಪೂರ ಒಂದು ಬಲೆ ಹೋಯ್ತು ಅಜಯ್ ಮಾರ್ನಾಡಿ ಎರಡು ಕಾಟಿದ್ದಾರೆ ಕರೆಕ್ಟ್ ಅಂಜನೆ ಅಕ್ಷಯ್ ಮಕ್ಕ ಆಚರಣೆ ನೆಟ್ಟು ಹುಲ್ಲೋರ ಕಾರ್ದು ಜೂಮ್ ಅಲ್ಲಿ ಕೂಡ ಮಿತ್ತಲ್ ಮಾತ್ರ ಒಂದು ದೆಪ್ಪಡ ಗಾಡಿ ಗುಂತಾಡ ಒಂದು ಲೈಕ್ ಮಾಡಿ ಮಲ್ಲ ಜೊತೆ ಏರು ಅಷ್ಟೊಂದು ಮಲ್ಲ ಏರುವುದು ಆ ಗಿಡಪ್ಪ ಮಾರ್ಗ ಪಾವು ನಿನ್ನಕ್ಕೆ ಜಟ್ಟು ಬರ್ಕೊಂಡಿದ್ದೆ
ದಿನಕ್ಕೆಲ್ಲ ಕೆಲಸ ಮಾಡ್ತೀವಿ 2 ಗಿಡ ತೋತಿ ಜಡ್ಪ ಏಯ್ ಜಡ್ಪ ಚಡ್ಡಿ ಹೊಲ್ತಿ ಫುಲ್ಲು ಸಣ್ಣ ಅಂತ ಜಾಡ್ಪಿ ಸಾಹಿತ್ಯವೇ ಮಾರಿ ಎಷ್ಟು ಬರ್ತದೆ ಗಮ್ಮತ್ತಿ ಕೆಸರಿಗೆ ಕೆಸರ ದೂರ ಅಂತ ಮಾರಾಟಿಗೆದ ಸಾಲು ಪಾರ್ದು ತಾಂಬೂಲ ಕೊಟ್ಟನ ಮೂಲಕ ಗೌರವಿಸುವುದಿಲ್ಲ ವಿನಂತಿ ಮಾಡ್ತಾ ಅಭಿನಂದನೆಗಳು. ವಾಚಿನ ಬಲತ ಕೈಟ್ ಕಟ್ಟಿಯರು ಬಂದ ಆಂಜೋಕಲು ಎಡತ ಕೈಟ್ ಕಟ್ಟಬೇಕು ದಾಯಗ ಇದೆ ಗೊಬ್ಬರ ಬಲ್ಲಿ ಇದೆ ಸೂಚನೆ ಡೈರಿ ಇದೆ ಇದೇ ಬರಡು ಎಲ್ಲ ಗೊಬ್ಬರ ಇದೆ ಡೈರಿ ಇದೇ ಬರಡು ಇದೇ ಇಡ್ಬೋದಿಲ್ಲ ಗೊಬ್ಬರ ಹೊಣ್ಣು ಜೋಕುಲು ದಂತ ಕಟ್ಟು ವಾಚಿ ಕಟ್ಟಿಯಲ್ಲ ಆಣು ಜೋಕುಲು ಬಲತ ಕೈಟು ವಾಚಿ ಕಟ್ಟುವರಿಗೆ ಒಂದು ದಾಯದಿಂದ ಬರೋರಿಗೆ ಆಣಣ್ಣ ಲಾಸ್ಟ್ ಆಣ ಆಣತ ಆನಂದ್ ರಾಜೇಶ್ ರೋಹನ್ ಚೆಂಡು ಅಂಕಣಕು ನಿತಿನ್ ಪಂಚಮಿ ತೀರ್ಥಪಾಡ್ನ ಮುಖಾಂತರ ಥ್ರೋಬಾಲ್ದ ನಟ್ಟಿಡ್ದು ಥ್ರೋಬಾಲ್ದ ಚೆಂಡನು ತೀರ್ಥ ಅಂಕಣಕು ಪಾಡ್ನ ಮುಖಾಂತರ ತನ್ನ ದಿವ್ಯ ಹಸ್ತೋಡು ಕಿಶೋಬಾಲ್ದ ಕಿಶನ್ ಪಂದ್ಯಾಟದ ಉದ್ಘಾಟನೆ ಮೀನಾ ಗುತ್ತಬೆಟ್ಟು ಮೇರೆ ತನ್ನ ದಿವ್ಯ ಹಸ್ತೋಡು ಉದ್ಘಾಟನೆ ಮತ್ತು ಮುನ್ನಡೆ ಚಪ್ಪಾಳದ ಪ್ರೋತ್ಸಾಹ ಅಕ್ಷಯ್ ವಿಶ್ವನಾಥ್ ಗೋಲಿನ ಬೋಜಿ ಟೀಮ್ ಸೇರು ವಿಶ್ವನಾಥ್ ಚೈತನ್ಯ ತಂಡ ಒಂದು ಅಂಕದ ಮುನ್ನಡೆಯೊಂದಿಗೆ ಬರ್ತಾ ಇದೆ 3-1 ಅಂಕಣದಿಂದ ಹೊರಭಾಗಕ್ಕೆ ಸೆಟ್ಟು 2-2 ಸಮಬಲದೊಂದಿಗೆ ಸಾಗಿ ಬರ್ತಾ ಇದೆ ಪಂದ್ಯಾಕೂಟ. ಒಂದು ಬಿಡೇಟ್ ಅನ್ಯವೇನ ತಂಡ ರಚನೆ ಒಂದೆಡು ಎಡ್ಮ ಕ್ಯಾಪ್ಟನ್ ಹಾಕಲು ಎಡ್ಮ ತಂಡ ರಚನೆ ಹಾಕಲು 3-2 ಸುಮಿತ್ ಡಬಲ್ ಔಟ್ 1 ಪಾಯಿಂಟ್ ಚೈತನ್ಯ ತಂಡ
Service. 1 point Chaitanya team. Pratik. ಮಹಿಳೆಯರೇದು 4 ತಂಡನೇ. ಪ್ರತೀಕ್ ಪ್ಲೇಯರ್ ಆ 4 ಟೀಮ್ ಸುಶಾಂತ್ ವಿನ್ ಆಯಿನ ತಂಡ ನೇರ ಫೈನಲ್ಗೆ 1 ಪಾಯಿಂಟ್ ಚೈತನ್ಯ ಟೀಮ್. ಎರಡನೇ ಅವಕಾಶ ನಿಖಲು ಗೆಂಜಿನ ತಂಡ ನೇರವಾದ ಫೈನಲ್ಗೆ. ಸೋತನ ತಂಡ ಕೂಟೊಡೆದು ಬಿದಾಯಿ. ಬಲೆ ಸ್ಪರ್ಶದೊಂದಿಗೆ 1 ಅಂಕ ಪ್ರಜ್ಞಾ ತಂಡಕ್ಕೆ. ಫುಲ್ ಪಡ ವಿಡಿಯೋ 4-5 ನಿತೇಶ್ 1 ಅಂಕದ ಹಿನ್ನಡೆಯೊಂದಿಗೆ 6-4 2 ಅಂಕದ ಮುನ್ನಡೆಯೊಂದಿಗೆ ಚೈತನ್ಯ ತಂಡ 2 ಅಂಕದ ಮುನ್ನಡೆಯೊಂದಿಗೆ ಚೈತನ್ಯ ತಂಡ. ಪ್ರಬಲ ಸ್ಪರ್ಧೆ ನೀಡುತ್ತಿರುವ ಪ್ರಜ್ಞಾ ತಂಡ ಮತ್ತೆ ಸರ್ವಿಸ್ ದಾಳಿಯಲ್ಲಿ ಬರ್ತಾರೆ. ಅಜ್ಞಾನ್ ಅಂಕದಿಂದ ಹೊರಭಾಗಕ್ಕೆ 3-7-4 3 ಅಂಕದ ಮುನ್ನಡೆ. ಉತ್ತಮ ಮಾರಸರು ಅಷ್ಟೇ ಬಿಗಿಯಾದ ಹಿಡಿತ. ಮತ್ತೆ ಅಂಕಣದಿಂದ ಹೊರಗೆ ಮತ್ತೆ ಅಂಕ 5-7 ಪ್ರಜ್ಞಾ ತಂಡಕ್ಕೆ 5-7 2 ಅಂಕದ ಹಿನ್ನಡೆ. ಮುನ್ನಡೆಯೊಂದಿಗೆ ಮತ್ತೆ ಸಾಗಿ ಬರ್ತಾ 2 ಅಂಕದ ಹಿನ್ನಡೆಯೊಂದಿಗೆ ಪ್ರಜ್ಞಾ ತಂಡ. ಎತ್ತರದಿಂದ ಬಂದಂತೆ ಹೊರಭಾಗಕ್ಕೆ ಚೆಂಡು ದಾಳಿಸಿದ 1 ಅಂಕಗಳ ಮತ್ತೆ ಮುನ್ನಡೆಯೊಂದಿಗೆ ಸಾಗಿ ಬರ್ತಾ ಇದೆ ಪಂದ್ಯಾಕೂಟ. 8-5 ಪ್ರಬಲ ಸ್ಪರ್ಧೆ ನಿಖರ ಸಮಬಲದವರು 3 ಅಂಕದ ಹಿನ್ನಡೆಯನ್ನು ಬೆನ್ನತ್ತಿ 8 ಸಮಬಲದೊಂದಿಗೆ ಪ್ರಜ್ಞಾ ತಂಡದಿಂದ ಸಮಬಲದ ಹೋರಾಟದ ಉತ್ತಮವಾಗಿ ಮತ್ತೆ ಸರ್ವಿಸ್ ಆಗಿ ಮತ್ತೆ 1 ಅಂಕವನ್ನು ಇಟ್ಟು ಬರ್ತಾ ಇರ್ತಾರೆ. 9-10 ಮತ್ತೆ ಧರಿಸಲು ಬರ್ತಾ ಇದೆ. ಮತ್ತೆ ಇಲ್ಲಿ ಮತ್ತೆ 1 ಅಂಕ ಗಳಿಸ್ತಾ ಇದೆ. 11-9 2 ಅಂಕದ ಮುನ್ನಡೆ. ಮನಸ್ಸು ಸ್ವಲ್ಪ ಏರೆಂದೆಲ್ಲ ಬಾಕಿತ್ತಲ್ಲ ಗಂಜಿನಾಥ್ ಸ್ವಲ್ಪ ಫ್ರೀ ಉಂಟು. ಮನಸ್ಸು ಸ್ವಲ್ಪ ಎಲ್ಲ ಬಾಕಿತ್ತಿಲ್ಲ ದಯವಿಟ್ಟು ಮನಸ್ಸು ಸ್ವಲ್ಪ ನಿಲ್ಲಿಕ್ಕೆಲ್ಲ ವಿನಂತಿ ಮಾಡ್ಕೊಂಡು.
ಮಲ್ಲ ಬರ್ತಾ ಬರ್ತಾನೆ. ದಂಡಿ ಪನ್ನೀರತ್ತೆ ದಂಡಿ ಮಲ್ಲ ಕೊಡೆ ಮಿತ್ತರದ ನೀರು ಕೊಟ್ಟೆ ರೆಡಿ ಆಗ್ತದೆ. ಮಹಿಳೆಯರ ಕಬಡ್ಡಿ ಪಂದ್ಯಾಟಗಳು ರಕ್ಷಾಪಕ ಉಮಾ ತಂಡ ತಯಾರವರು ದಯವಿಟ್ಟು ರಮ್ಯಾಪಕ ಉಮಾ ಕಬಡ್ಡಿಗಳು ತೀರ್ಪುಗಾರರ ಖಾತಾದಲ್ಲಿ ಕೈಲಿದೆ. ರಮ್ಯಾಪಕ ಉಮಾ ರಟ್ಟಿ ತಂಡೋಲ್ಲ ಅವನು ತಯಾರವರು ರಟ್ಟೆ ವಾಲಿಬಾಲ್ ತಂಡದಲ್ಲಿ ರೆಡಿಯಾಗಿ ಪಡವಲು ನಿತಿನ್ ಭಟ್ ರಾಜೇಶ್ ಆಚಾರ್ಯ ರಟ್ಟೆ ಪಂದ್ಯಾಟ ವಾಲಿಬಾಲ್ ಅಡ್ಡವೇನ ವಾಲಿಬಾಲ್ ರಟ್ಟೆ ಪಂದ್ಯಾಟ ನಿತಿನ್ ಭಟ್ ರಾಜೇಶ್ ಆಚಾರ್ಯ ರಟ್ಟೆ ತಂಡ ನಾವು ತಯಾರಾದಿ ಪಡು ದಯವಿಟ್ಟು ಸಮಯ ವ್ಯರ್ಥಪಡಿಸಿ ತಯಾರಾದಿ ಪಡಪ್ಪ. ಅಂಚನೆ ಕಬಡ್ಡಿ ಕೋರ್ಟ್ದ ಉದ್ಘಾಟನಾ ಸಮಾರಂಭಕ್ಕೆ ಪ್ರಥಮ ಕಬಡ್ಡಿ ಪಂದ್ಯಾಟ ಕಬಡ್ಡಿ ರಟ್ಟೆ ಪಂದ್ಯಾಟವು ತಯಾರಾದವರು ನಿತಿನ್ ಪಕ್ಕ ರಾಜೇಶ್ ಆಚಾರ್ಯ ಟೀಮು ಕಬಡ್ಡಿ ಅಂತ ವಾಲಿಬಾಲ್ ರಟ್ಟೆ ಪಂದ್ಯಾಟವು ತಯಾರಾದವರು ನಿತಿನ್ ಪಕ್ಕ ರಾಜೇಶ್ ಆಚಾರ್ಯ. ಶ್ರೀ ಗಣೇಶೋತ್ಸವದ ನಿಧಿ ಸೋದನೆ
ಕೊಡಪ್ಪ ಗಡ್ಡೆ ಮ್ಯಾಚಿಗೆ ಕಬಡ್ಡಿ ಲಂಚನೆ ನೇರ ಸ್ಪರ್ಧೆ ಇನ್ನು ಈಗ ತಂಡ ಸೀದಾ ಫೈನಲ್ಗೆ ಅಲ್ಲ ಸ್ಕೋರ್ ಅಲ್ಲ ಕಬಡ್ಡಿ ಕಬಡ್ಡಿಲ್ಲ ಎಕಡೆ ಕಡೆ ನೇರ ಸ್ಪರ್ಧೆ ಜಿದ್ದ ವಾಲಿಬಾಲ್ ಪಂದ್ಯಾಟ ಒಂಜಿಪುಡೇಟ ಅಂಡ ಒಂಜಿಪುಡೇಟ್ ಮಹಿಳೆಯರನ್ನ ಕಬಡ್ಡಿ ಪಂದ್ಯಾಟ ಪ್ರಥಮ ಪಂದ್ಯಾಟ ಚೆಲುವಾಯ ಪೂಜಾರ್ಲು ಮೇರ್ನ ದಿವ್ಯ ಹಸ್ತೋಡು ಉದ್ಘಾಟನೆ ಅಂಚಿನ ಕಬಡ್ಡಿ ಪಂದ್ಯಾಟದ ಅಂಕಣ ಇತ್ತ ತಾನೇ ಪ್ರಥಮ ಪಂದ್ಯಾಟ ರಮ್ಯಾ ಪಕ್ಕ ಉಮಾ ತಂಡೋಲ್ನ ಮಧ್ಯೆ ತೀರ್ಪುಗಾರರು ತಯಾರಾದುಲೇರು ಅಂಚನೆ ಲಕ್ಕಿಡಿ ಪುಸ್ತಕ ಸೇಲ್ ಮಾಡ್ತಾರೆ ಲಕ್ಕಿಡಿ ಪುಸ್ತಕ ಕೊರತಂಡ ಕೊರ್ರೆ ಬಾಕಿ ತಂಡ ಕೆಲವೇ ಪೊರ್ತದವು ಡ್ರಾ ಪರೆಂಡು ಬೇದಿದು ಏರಣ್ಣರು ಲಕ್ಕಿಡಿ ಪುಸ್ತಕ ಕೊರತನಕಲು ಕೊರ್ರೆ ಬಾಕಿ ತಂಡ ಐನತ್ತು ಬೇಗ ಬೋಲು ಕೌಂಟರ್ ಬರಿ ಕಂತು ಮುಟ್ಟವಡಿ ವಿನಂತಿ ಮತ್ತೊಂದು ಲಕ್ಕಿಡಿ ಪುಸ್ತಕ ಕೊರತನಕಲು ಇತ್ತಂಡ ಇನ್ನೇ ಹೋಗ್ತಾರೆ ಹೋದಾಗ ಬಿಲ್ಲೇರು ಬಿಲ್ಲೇರಿಂದ ಮಾತಾ ಬಿಲ್ಲೇರು ಲಕ್ಕಿಡಿ ಪುಸ್ತಕ ಊದಂಡ ಇಲ್ಲ ಫಸ್ಟ್ ಮ್ಯಾಚ್ ಜಿದ್ದಿನ ವಾಲಿಬಾಲ್ ಪಂದ್ಯಾಟ ನಿತಿನ್ ಮತ್ತು ರಾಜೇಶ್ ಆಚಾರ್ಯ ತಂಡಗಳ ಮಧ್ಯೆ ಪಂದ್ಯಾಟದ ದ್ವಿತೀಯ ಪಂದ್ಯ ಈಗಾಗಲೇ ವಿಟೇಶ್ ಇವರ ತಂಡ ವಿಜಯವನ್ನು ಗಳಿಸಿ ಸೆಮಿಫೈನಲ್ಗೆ ಅರ್ಹತೆಯನ್ನು ಗಳಿಸಿದೆ. ಆಂಜನೇಯ ಆಡುವ ಯತ್ನ ರಾಜೇಶ್ ಆಚಾರ್ಯ ತಂಡದಿಂದ ಮತ್ತೆ ಎತ್ತರಿಕೆಯಲ್ಲಿ ಫಲತೆ ಕಲ್ಪನೆ ಯಾಕಂದ್ರೆ ಕ್ಷಣಗಳೇ ಬರುವುದಿಲ್ಲ ರೀ ತೀರ್ಪುಗಾರರ ಏನಿಲ್ಲ ಸಮಾಲೋಚನೆ ನಡೆಯಲಿ ನೆಟ್ಟಿನವರಿಂದ ಮರುಭೂಮಿ ಅಂತ ಚೆಂಡನ್ನು ಜಿಎಸ್ಐಯಲ್ಲಿ ನಿಲ್ಲಿಸಿದವರು ಒಂದಂಗಡಿ ಮುಂದಕ್ಕೆ ವಂಚನೆ ಆಟ ಮತ್ತೆ ಸರಿ ಬಲೆ ಸ್ಪರ್ಶ ಉತ್ತಮವಾದ ಕರ್ತವ್ಯ ಅಷ್ಟೇ ಉತ್ತಮವಾದ ಎತ್ತಲಿಕ್ಕೆ ಒಂದಂಕ ರಾಜೇಶ್ ಆಚಾರ್ಯ ತಂಡಕ್ಕೆ ಇನ್ನೊಮ್ಮೆ ಬಲವಾದ ಹೊಡೆತ ಪ್ಲೇಸ್ಮೆಂಟ್ ಆಟ ಎತ್ತುವಿಕೆಯಲ್ಲಿ ಫಲತೆ ಒಂದಂಕ ನಿತಿನ್ ತಂಡಕ್ಕೆ ಎರಡು ತಂಡಗಳ ಪ್ರಬಲ ಪೈಪೋಟಿ ಜಿಗಿನ ಸ್ಪರ್ಧೆ ಪ್ರೇಕ್ಷಕರಿಗೆ ಮನರಂಜನೆ ನೀಡುವ ಸ್ಪರ್ಧೆ ನಿತಿನ್ ಮತ್ತು ರಾಜೇಶ್ ಆಚಾರ್ಯ ತಂಡಗಳಿಂದ ಉತ್ತಮ ಪ್ಲೇಸ್ಮೆಂಟ್ ಆಡುವ ಯತ್ನ ಅಷ್ಟೇ ಉತ್ತಮವಾದ ಎಚ್ಚರಿಕೆ ಏನೆಂದರೆ ಬಲವಾದ ಹೊಡೆತ ಅಷ್ಟೇ ಉತ್ತಮವಾದ ಎಚ್ಚರಿಕೆ ಬಲೆ ಸ್ಪರ್ಶದೊಂದಿಗೆ ನಿತಿನ್ ತಂಡಕ್ಕೆ ಒಂದಂಕ ಎರಡು ತಂಡಗಳಿಂದ ಪ್ರಬಲ ಸ್ಪರ್ಧೆ ಉತ್ತಮವಾದ ಕರ್ತವ್ಯ ಅಷ್ಟೇ ಉತ್ತಮವಾದ ಎತ್ತು ಇನ್ನೊಮ್ಮೆ ಬಲೆಯ ಸ್ಪರ್ಶದೊಂದಿಗೆ ಹೊಡೆತ ವಿಫಲತೆ ಇನ್ನೊಂದಂಕ ನಿತಿನ್ ತಂಡಕ್ಕೆ ಇನ್ನೊಮ್ಮೆ ಉತ್ತಮವಾದ ಕರ್ತವ್ಯ ಅಷ್ಟೇ ಉತ್ತಮವಾದ ಎತ್ತುವಿಕೆ ಪ್ಲೇಸ್ಮೆಂಟ್ ಆಟ ಇದರ
ಎತ್ತುವಿಕೆಯಲ್ಲಿ ಫಲತೆ ಒಂದಂಕ ನಿತಿನ್ ತಂಡಕ್ಕೆ. ಎರಡು ತಂಡಗಳ ಪ್ರಬಲ ಪೈಪೋಟಿ, ಜಿದ್ದಾಜಿದ್ದಿನ ಸ್ಪರ್ಧೆ, ಪ್ರೇಕ್ಷಕರಿಗೆ ಮನರಂಜನೆ. ಇಲ್ಲಿ ಮತ್ತೆ ಒಂದು ಅಂಕಗಳಿಗೆ ಪಡೆದಂತಾಗಿದೆ. ಮತ್ತೆ ಸರ್ವಿಸ್ ನಲ್ಲಿ ಬರ್ತಾ ಇದೆ. ಮತ್ತೆ ಏನು ಮತ್ತೆ ಅಂಕಗಳಿಂದ ಸರ್ವಿಸ್ ಉತ್ತಮವಾದ ಹಿಡಿಯುವಿಕೆ, ಬಲೆಯ ಸ್ಪರ್ಶ ಮತ್ತೆ ಸಾಗಿ ಬರ್ತಾ ಇದೆ. 2 ಅಂಕದ ಹಿನ್ನಡೆಯೊಂದಿಗೆ ಪ್ರಜ್ಞಾ ತಂಡ. 5-8 ಸಾಬರ ಕೊರತು ಸಾಲು ಪಾಡ್ತೇವೆ ಉಲ್ಲರ ಮಾನವಿಕೆ ಪಡ್ಕೊಂಡಿದ್ದು ಕ್ಷೇತ್ರಗಳಲ್ಲಿ ಬಂದ ಇನ್ನೊಂದು ಹಿಡಿಯುವಲ್ಲಿ ಫಲತೆ ಸ್ವಲ್ಪ ಕೆಸರ್ದ ಮೊತ್ತ ತೀಯಾರು ನಾವು ಬಿದ್ದಾಡಿ ಒಂದು ವೇ ಬರ್ತಿನ ತಾರೀಕು 27 ನಮ್ಮ ಕೆಲ ಬತ್ತಿಗೆ ನಮ್ಮನೆ ಬಂದ ಅಲ್ಪಲ್ಲ ಕೆಲ ಹೊತ್ತಿಗೆ ಕೆಸರು ತಗೊಬಂದು ನಡಪರಂಡು ಗಾಡಿಗಳ ಬಲೆ ಅಲ್ಪಲ್ಲ ನಾವು. ಸೊ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಆದಿತ್ತು. ನಾನು ನೆಕ್ಸ್ಟ್ ಲಾಗ್ ಟೇಕ್ ಕೇರ್, ಬೈ, ಸಿ ಯು.